ಮೆಡಿಕಲ್ ಅಕಾಡೆಮಿಯ ಇಎನ್ಟಿ ವಿಭಾಗದ ಆಶ್ರಯದಲ್ಲಿ ನಡೆದ ಕ್ಷೇಮ ಇಎನ್ಟಿ ಒಎಸ್ಸಿಒ ಕಾರ್ಯಾಗಾರ, ಸ್ನಾತಕೋತ್ತರ ಬೋಧನಾ ಕಾರ್ಯಕ್ರಮ ಹಾಗೂ 15ನೇ ಒಎಸ್ಸಿಇ ಕಾರ್ಯಾಗಾರ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ನಿಟ್ಟೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಸ್ಕಿ ಕೇಂದ್ರವನ್ನ ಕ್ಷೇಮದಲ್ಲಿ 2004ರಲ್ಲಿ ಆರಂಭಿಸಲಾಗಿದ್ದು, ಪ್ರಸ್ತುತ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಸ್ಕಿ ಎದುರಿಸುವುದು ಕಠಿಣವಾಗಿದ್ರೂ ಪಾರದರ್ಶಕವಾಗಿರುವುದರಿಂದ ಈ ಕೇಂದ್ರದಿಂದಾಗಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನವಿದೆ. ಒಂದು ಕೇಂದ್ರ ಆರಂಭವಾಗಿ ನಿರಂತರ ಕಾರ್ಯಾಗಾರ ನಡೆಯುತ್ತಿದ್ದರೆ ಅದು ಪರೀಕ್ಷಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನವಾಗಲಿದೆ ಎಂದರು. Examination for the present examination also. I can't say that OSCE is a very absolute way of assessment. Definitely may not be able to, his way of presentation cannot be assessed in the OSCE stations. But definitely it has got plus points. I think we can have a hybrid type of OSCE in the afternoon. And undergraduate, I think one of the best way of evaluation. I think Bala will agree with me that for undergraduate evaluation, particularly when you are visiting the patients, when the ಕಾರ್ಯಕ್ರಮದಲ್ಲಿ ಲಂಡನ್ ರಾಯಲ್ ಸ್ಕೂಲ್ ಆಫ್ ಸರ್ಜನ್ಸ್ ನಿಂದ FRCS ಫೆಲೋ ಪಡೆದ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರನ್ನ ಇಎನ್ಟಿ ವಿಭಾಗದ ವತಿಯಿಂದ ಸನ್ಮಾನಿಸಲಾಯಿತು. ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಪ್ರೊಫೆಸರ್ ಡಾಕ್ಟರ್ ಜೆಪಿ ಆಳ್ವ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದ ಉನ್ನತ ಪರೀಕ್ಷೆಯು ಕಠಿಣವಾಗಿದ್ದು, ಅದನ್ನ ಎದುರಿಸಲು ಅಸ್ಕಿಯಲ್ಲಿ ಭಾಗವಹಿಸಿರುವುದರಿಂದ ಸಹಾಯವಾಗಲಿದೆ ಎಂದರು. And if you are successful with the station, and if you have few people who are trained to each of the station, then the job would be a much easier one. And I am sure today, with all the enlightened senior faculty who have come here, I am sure you will have many a station. My only suggestion to the institution is that I think continuing OSCE is the more essential component rather than having merely a workshop of this nature. I always keep saying it's very easy to be the opening batsman because you know the others are there. ಇಎನ್ಟಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರಾಜೇಶ್ವರಿ, ಡಾಕ್ಟರ್ ಶ್ರೀನಾಥ್ ಕಾಮತ್, ಮರೀನಾ ಸಲ್ಢಾನಾ ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, V4 News 24/7 ದೇರ್ಲಕಟ್ಟೆ.